ಅಂಚನೆ ಕೊರೋನಾ ಸೋಂಕಿಗೂ ಒಳಗಾಯಿನ ಬೋಳೂರದ ರಡ್ಡು ಜನ ಅಜ್ಜಿ ಬೊಕ್ಕ ಪುಳ್ಳಿ ನನ್ನೊರ್ತಿ ಬಂಟ್ವಾಳದ 14 ವರ್ಷದ ಪೊಣ್ಣು ಮಗಲು ಚಿಕಿತ್ಸೆ ಪೂರೈಸಾದು ಬುಧವಾರ ಆಸ್ಪತ್ರೆಯಿಂದ ಬಿಡುಗಡೆ ಆತೇರು. ನಮಗೆ ಇಂಥ ಸಮಾಧಾನವನ್ನು ಕೊಡೋದು ಗೊತ್ತಿದ್ದಿ ಆ ಬೇನದಟ್ಟಿಗೆ ಇಂಕುಲ್ಲಲ್ಲ ಆಯನ ಕಥೆಯನ್ನು ಪೂರ ಮರೆತು ಬಿಡಲೆ ನಾನು ಆಯನೇನು ದಾದನ ಅಜ್ಜಿನೆಲ್ಲ ಆವಡಿತ್ತಾನೆ ಇತ್ತ ಈ ಪದರಡಾಳು ಆಂಡ ಇಡೀ ಊರ್ದಕ್ಕಲು ನಮ್ಮ ಜನಕ್ಕಲು ನಮ್ಮ ಅಧಿಕಾರಿನಕ್ಕಲು ಅತ್ತಂದ ಇಡೀ ನಮ್ಮ ಏರುಪುರ ಈ ಜನಕ್ಕಲು ಮಕ್ಕಳು ಹೂವೆಲ್ಲ ನಿಮ್ಮೊಟ್ಟಿಗೆ ಈಗ ನಾವು ಹೂವೇ ಕಟ್ಟಾಗಿ ನಮ್ಮೊಟ್ಟಿಗೆ ನಮ್ಮಲ್ಲ ನಿಗ್ಲೆಗೆ ಧೈರ್ಯ ಕೊಡೋದಂತೆ ನಮಗೆ ಆ ದೇವರನ್ನೆಲ್ಲ ಪ್ರತಿಯವರೆಗೂ ಒಂದು ಎಡ್ಡೆ ಒಂದು ಕೊರಡು ಅಂತ ಒಂದು ಆಸೆ ಎಡ್ಡೆ ಒಂದು ಮನಸ್ಸಿಗೆ ನೆಮ್ಮದಿ ಕೊರಡು ಮತ್ತು ಈ ನಿಗ್ಲೆಗೆ ಈ ಒಂಥ ದಿನಕ್ಕೆ ಆಯ್ನ ಬೇನೆ ನಿಕ್ಲೆಗೆ ಮಾತ್ರ ಇಡೀ ಊರ್ದಕ್ಕೆ ಒಂದು ಬೇನೆ ಆಗ್ತದೆ ನಮ್ಮ ಅವೇನು ಪೂರ ಮರತದೆ ಹೊಸ ಜೀವನದ ಬಗ್ಗೆ ನಮ್ಮ ಪೂರ ನಮ್ಮ ನಿಕ್ಕಿಲ್ಲ ಬಾಲೆ ಅವ ದಾಲ ಈತ ಬಗ್ಗೆ ಟೆನ್ಷನ್ ನನ್ನ ದಿನ ಬಾರಿ ಶೋಕ್ ಉಂಡಿದೆ ನೋಡಿ ನಮ್ಮ ಕುಡ್ಲ ಫಸ್ಟ್ ನೀರೋ ಸಂಪರ್ಕಡು ಕೊರೋನಾ ಸೋಂಕಿಗೂ ಒಳಗಾದ ತೀರಿಪೋಯಿನ ಪುಂಜವಿನ ಕಂಡನಿ ಬೊಕ್ಕ ಪುಳ್ಳಿ ಪಂಡ ಮಗಲ್ನ ಮಗಲು ಚಿಕಿತ್ಸೆ ಪೂರೈಸಾದು ಆಸ್ಪತ್ರೆ ಹಿಡಿದು ಡಿಸ್ಚಾರ್ಜ್ ಆತೇರು ಮೊಕ್ಲೇನು ತಾಟಿ ಬೊಟ್ಟದು ಊರ್ದಕ್ಕಲು ಎದುಕೊಂಡೇರು. जोर बिट्ले